ಹಾಗೆ some areas which were been previously identified as Naxal related routes means periphery zone ನಲ್ಲಿ ಫಾರೆಸ್ಟ್ ಹತ್ತಿರದ ಝೋನ್ ನಲ್ಲಿ ಏನಿದೆ ಅಲ್ಲಿ ರೂಟ್ ಮಾರ್ಚ್ ಪ್ಲಸ್ ANF ಕೋಂಬಿಂಗ್ ಆಪರೇಷನ್ಸ್ ಆಗಿದೆ. ಪ್ಲಸ್ ಅಲ್ಲಿ ಈಗ ಒಂದು ANF ಟೀಮ್ ಆ ಜಾಗದಲ್ಲಿ ಕಂಟಿನ್ಯೂಸ್ಲಿ ಟಿಲ್ ಎಲೆಕ್ಷನ್ ಗೆಟ್ಸ್ ಓವರ್ ಸ್ಟೇಷನ್ ಇದೆ ಅಂಡ್ ದೇ ಆರ್ ಕಂಟಿನ್ಯೂಸ್ಲಿ ಡೂಯಿಂಗ್ ದಿ ಕೋಂಬಿಂಗ್ ಎಕ್ಸರ್ಸೈಸ್. ಅಂಡ್ ಅಂತ ಎಲ್ಲ ಬೂತ್ಸ್ಗೂ ಕೂಡ ನಾವು CRPF ಸಿಬ್ಬಂದಿನ ಡಿಪ್ಲಾಯ್ ಮಾಡಿದ್ದೀವಿ. ಸೊ ಎಲ್ಲ ರೀತಿಯಲ್ಲಿ ಕ್ರಮ ಆಗಿದೆ. ಅಲ್ಲಿ ಯಾರೂ ಕೂಡ ಈವನ್ 1% ತೊಂದರೆ ಇಲ್ಲದೆ ಆರಾಮಾಗಿ ಬಂದು ವೋಟ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ಸೊ ಹಾಗಾಗಿ ಅವರು ಫ್ರೀ ಆಗಿ ಬಂದು ವೋಟ್ ಮಾಡಬಹುದು. ಇದರ ಜೊತೆಗೆ ವಿತ್ ರೆಸ್ಪೆಕ್ಟ್ ಟು ಆಲ್ರೆಡಿ 144 ಸೆಕ್ಷನ್ ಇರೋದ್ರಿಂದ 6 o'clock on 24th evening ಇಂದ that will be strictly followed and any person found violating in the district ಅಂತ ಡೈರೆಕ್ಷನ್ಸ್ ನ ವೈಲೇಟ್ ಮಾಡೋದು ಕಂಡು ಬಂದ್ರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ತೀವಿ. ಹಾಗೇನೆ ಈ ಕಮ್ಯುನಲ್ ಗುಂಡಾಸ್ ಯಾರಿದ್ದಾರೆ ಪ್ರೀವಿಯಸ್ಲಿ ಐಡೆಂಟಿಫೈಡ್ ಕಮ್ಯುನಲ್ ಗುಂಡಾಸ್ ಹೂ ಕ್ಯಾನ್ ಕ್ರಿಯೇಟ್ ಕಮ್ಯುನಲ್ ಇಶ್ಯೂಸ್ ಅಂತವ್ರ ಮೇಲೆಲ್ಲ ಕೂಡ ಆಕ್ಷನ್ ಆಗಿದೆ. ಅವ್ರಲ್ಲಿ ಟೋಟಲ್ 1200 ಏನು ರೌಡಿ ಶೀಟರ್ಸ್ ಇದ್ದಾರೆ, ಅದರಲ್ಲಿ 900 ಅವ್ರ ಮೇಲೆ ಆಲ್ರೆಡಿ ಬಾಂಡ್ ಓವರ್ ಆಗಿದೆ. 28 ಜನರ ಮೇಲೆ ಎಕ್ಸ್ಟರ್ಮಿನೇಟ್ ಆಗಿದೆ. ಇವರೆಲ್ಲರೂ ಕೂಡ ಊರು ಬಿಟ್ಟಿದ್ದಾರೆ, ಮೀನ್ಸ್ ಬೇರೆ ಕಡೆಗೆ ಅವ್ರನ್ನ ಎಕ್ಸ್ಟರ್ಮಿನೇಟ್ ಮಾಡಿದ್ದೀವಿ. ಹಾಗೂ ಅದರ್ ಪೀಪಲ್ ಹೂ ಹ್ಯಾವ್ ಬೀನ್ ಐಡೆಂಟಿಫೈಡ್ ದಟ್ ಇಸ್ ಪ್ರೀವಿಯಸ್ ಎಲೆಕ್ಷನ್ ನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದಂಥವ್ರು ಯಾರಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ಆಗಿದೆ. ವಲ್ನರಬಲ್ ಏರಿಯಾಸ್ ಅಂದ್ರೆ ಎಲ್ಲಿ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಸಾಧ್ಯತೆಗಳಿದೆ ಅದನ್ನ ಐಡೆಂಟಿಫೈ ಮಾಡಿ ಅಂತ ಏರಿಯಾದಲ್ಲಿ ಇರೋ ಯಾರು ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಸಾಧ್ಯತೆಗಳಿದೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದು. ಅಂತ ಜಾಗಗಳಲ್ಲಿ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸಸ್ ಕೂಡ ಮಾಡಿದ್ರು. ಇದ್ರ ಜೊತೆಗೆ we have approximately around 1600 men will be deployed for election duty. 3 ಕಂಪನಿ CAPF ನಮಗೆ ಬಂದಿದೆ. ಅದರ ಜೊತೆಗೆ 9 ಪ್ಲಟೂನ್ KSRP 9 ಪ್ಲಟೂನ್ಸ್ ಅಪ್ರಾಕ್ಸಿಮೇಟ್ಲಿ 1.25 ಕಂಪನಿ ಆಗಿದೆ. 9 ಪ್ಲಟೂನ್ಸ್ ದಟ್ ಇಸ್ KSRP ನಾನು ಹೇಳ್ತಿರೋದು ಸ್ಟೇಟ್ ಪೊಲೀಸ್, ಸ್ಟೇಟ್ ರಿಸರ್ವ್ ಪೊಲೀಸ್. 3 companies plus this is you can say 2 companies of state and reserve police. Ashtu police force deployed. So all critical related booths ge adrallu main age ee tara left wing extremism andre Naxal related booths ge ella kuda it is completely covered with CAPF alli hakidivi. Other critical booths ge maximum is covered with other reserve police force like KSR. So the 1600 including 3 No, this is men. So the companies which I mentioned, 3 companies of Bittu. So 1600 Bittu, there are 3 companies of CAPF and 9 platoons of KSR. So the Naxal affected area is to ಅದು ನಂಬರ್ ನನ್ನ ಹತ್ರ ಇದೆ, ಬಟ್ ನೋ ನೀಡ್ ಟು ಮೆನ್ಷನ್ ದಟ್. ಅಪ್ರಾಕ್ಸಿಮೇಟ್ಲಿ 18 ಲೊಕೇಶನ್ಸ್ ಬೇಸಿಕ್ಲಿ ವಿ ಹ್ಯಾವ್ ಐಡೆಂಟಿಫೈಡ್ ಅಂಡ್ ಆಲ್ ಹ್ಯಾವ್ ಬಿನ್ ಟೇಕನ್ ಕೇರ್ ಆಫ್. ಆಲ್ ಪ್ರೀವಿಯಸ್ಲಿ ಐಡೆಂಟಿಫೈಡ್ ಪ್ಲೇಸಸ್. ಹೌದು, CAPF ಕಂಪಲ್ಸರಿ ಒಂದು ಹಾಫ್ ಸೆಕ್ಷನ್ CAPF ಸಹ ಅಲ್ಲಿದೆ. ಸೊ that's it. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ AC, ನಾನ್ AC, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್
ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310091376 9448120315. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.